ಪೂಜಾರಿ ಅವರು ಕೂಡ ವೇದಿಕೆಗೆ ಬರಬೇಕು. ಸೊ ಹಾಗೆ ನಮ್ಮ ರೂಪೇಶ್ ಇದ್ದಾರೆ, ಜೋರ ಚಪ್ಪಾಳ ಶೀಘ್ರವಾಗಿ ಚೈ ಕೂಡ ಹಾಕಲಿಕ್ಕಿದ್ದಾರೆ. ಏನಂತ ನಮಗೆ ಗೊತ್ತಾಗಿದೆ. ಜೊತೆಗೆ ನಮ್ಮ ಸಹಚರ ಉಮೇಶ್ ನಾಯಕ್ ಪುತ್ತೂರು, ಕುಮಾರಿ ವಿಜೇತ ಪೂಜಾರಿ ಅವರು. ಸೊ ಎಲ್ಲರೂ ಕೂಡ ವೇದಿಕೆಗೆ ಬರಬೇಕು. ಇವರಿಗೆ ಒಂದು ಸ್ವಾಗತವನ್ನು ನಮ್ಮ ಸಹಚರ ಇವರು ನಮ್ಮೆಲ್ಲರ ಪ್ರೀತಿಯ ಸ್ವಾಗತಗಳೊಂದಿಗೆ ಹೇಗಾಯಿತು ಪಿಲಿಗೊಪ್ಪು. ಈ ಪಿಲಿಗೊಪ್ಪಿನ ಕಾರ್ಯಕ್ರಮವನ್ನು ನೋಡಿ ನಮ್ಮ ತುಳುನಾಡಿನ ಹುಡುಗ ನಮ್ಮ ರೂಪೇಶ್ ಜೊತೆಗೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾತ್ರ ಜನತೆಯನ್ನು ಉದ್ದೇಶಿಸಿ ನಾನು ಮಾತಾಡೋದಿಲ್ಲ. ಜನ ಸುಮಾರು ಡೈಲಾಗ್ ಬನ್ನಿ ಅನ್ಸಿರೋ ಸುಮಾರು ಟೈಮ್ ಅಂತ ಬಂದೆ ಬೈದ ಅನ್ಸಿದ ಮಾತ ಅಣ್ಣನಟ್ಲೆ ಅಕ್ಕನಟ್ಲೆ ಅಮ್ಮನಟ್ಲೆ ಆಂಟಿನಟ್ಲೆ ಅಂಕನಟ್ಲೆ ಅಕ್ಕನಟ್ಲೆ ಅಜ್ಜಿನಟ್ಲೆ ಬಡವನಟ್ಲೆ ಬಡಮಟ್ಲೆ ಸಿಗಮಟ್ಲೆ ಸಿಗಮಟ್ಲೆ ಮಲ್ಲಟ್ಲೆ ಎಲ್ಲಟ್ಲೆ ಇಲ್ಲಟ್ಲೆ ಬರಿತಲಕ್ಕೆ ಮಾತಾಡಿಲ್ಲ. ಥ್ಯಾಂಕ್ ಮಾಡಿ ಅಂಚಿನ ವೈವಿಧ್ಯಗಳ ಮಾತ್ರ ಕಷ್ಟ ಬಂದಾಗರು. ಸೊ ಥ್ಯಾಂಕ್ ಯು. ನಾನು ಪಿಲಿಗೊಬ್ಬು ಶುರು ನಡಿಸೋದು ಬಾರಿ ಆಗಿಸಿ ಬಟ್ ಈಗ ಆತು ಮಲ್ಲ ಐಡಿಯಾ ಮಾತ್ರ ఇంకా ಬಾರಿ ಮಲ್ಲ ಮಲ್ಪ ಸೊ ಪುತ್ತೂರು ಹೇಳಿ ಬಿಟ್ಕೊಂಡು ಆಂಡ ಬಣ್ಣ ಗೊತ್ತಾನೊಂದು ಖಾಲಿ ಪಿಲಿಗೊಬ್ಬು ಮಾತ್ರ ಆತು ಅವ್ನು ಫುಡ್ ಫೆಸ್ಟಿವಲ್ ಆಗೊಂಡು ಹೊರ ಕನ್ಫ್ಯೂಷನ್ ಆಗ್ತದೆ ನಮಗೆ. ಹೊರ ಪುತ್ತೂರಿನ ಜಾತ್ರೆ ಆಗೊಂಡು ಆದರೆ ಖಂಡಿತವಾಗ್ಲ ಪುತ್ತೂರಿನ ಒಂದು ಕೊರತೆ ಇತ್ತು. ನಮ್ಮ ಕುಡ್ಲಡಾದಪ್ಪು ಉಡುಪಿಡಾದಪ್ಪು ಇಂಚಿನ ಕಾರ್ಯಕ್ರಮ ಆಗೊಂಡು ಬಟ್ ಪುತ್ತೂರಿನ ಒಂದು ಪಿಲಿತ ಸೌಂಡ್ ನಲ್ಲ ಜೋರಾದ ಕೇರಳ ಬರ್ಬಿಡ ಒಂಜಿ ಎಲ್ಲೇ ಕೊರತೆ ಇರ್ತದೆ. ఆయన మల్ల పట్టుడు దింజాలు కొడుతున్నారు ನಮ್ಮ సహజమే అరగొంది జోరాದ చప్పాಳೆ ಕೊಂಡು ఆయన ಒಟ್ಟಿಗೆ ಪ್ರತಿ ವರ್ಷ ನಿರ್ಮಲ ಅಂತ ಸಾಧ್ಯತೆ ಆನಲ ಪ್ರತಿ ವರ್ಷ ಮಲ್ಲ ಮಲ್ಲನಾಡಿ ಪಿಲಿಗೊಬ್ಬ ಆಪಲ ಕಾವಡೆ ಹಾಗೆ ನಿಕ್ಲು ಮಲ್ಪಡಾಗಿ తను మన డెఫినెట్లీ పోడు కనల పోడు అలా కొట్టుకు సహజంగా మల్ల మట్టుగా ಬೆಂಬಲ ಪ್ರೋತ್ಸಾಹ ಕೊರಿಯರ್ ನಾನು ಇಂಚಿನ ವೇದಿಕೆ ಮಾಮಲ್ಲ ಮಟ್ಟದ ಆವಮಕ್ಕಳು ಆಲ್ ದ ವೆರಿ ಬೆಸ್ಟ್ ಅನ್ನ ಅಂಚನೆ ಖುಷಿಗಾರಂತ ನನಗೆ ಯಾರು ಕುಲ್ದಿದ್ದ ಅಪ್ಪ ಒಂದು ಕ್ಲೀನ್ ಅಲ್ಲಿಕ ಕಲ್ಲೆಗ ಟೈಗರ್ಸ್ ಹಾಕಲ್ಲ ಖುಷಿದಾದ ಮೊನ್ನೆ ಬಿಗ್ ಬಾಸ್ ಗ್ರೂಪ್ನಾಗ ಬಿರೋಡ್ಬಿಡದ ಉದಯಗಳ ಬಂದಿದ್ದ ಒಂದು ಪಿಲಿ ಗಡ ಬಿಡ್ಲಿ. ಸೊ ಅದನ್ನ ಥ್ರೂ ನೆಡುಪುನ ಪಿಲಿತಾಗಲ ಬೈದಿತ್ತು ಸಂಜಾತೆ ಐವ ತೂಪುನಂಚಿನ ಅವಕಾಶ ತೆಗಿದೆ ಅಂಚನೆ ಅಕ್ಷಯ್ ಕಲ್ಲೆಗೆ ಇಂಟ್ಲೆಗೆ ಅಪ್ಪ ಮಾತ್ರ ಸಪೋರ್ಟ್ ಮಾಡ್ಕೊಂಡಿದ್ದರು. ಸಾರೆಲ್ಲ ಎನ್ನೋ ಅಂಚನೆ ಬಾರಿ ಮೊರ್ಲದ ವೇದಿಕೆ ಅದು ದೊಡ್ಡ ಖುಷಿದಾದ ಬಂದಾಗ ಮುರಳಿ ಸರ್ ನಮ್ಮ ಎದುರು ಯಾರು ನಾನೇನು ಅನ್ಕೋತಾ ಇದ್ದೆ ಅಂದ್ರೆ ಮುರಳಿ ಸರ್ ಬಂದ್ಬಿಟ್ಟು ಹೋಗಿ ಪಾಪ ಅವ್ರಿಗೆ ಬಿಸಿ ಇದ್ದಾರೆ ಅವರು ನಾವು ಲೇಟ್ ಆದ್ರೂ ಪರವಾಗಿಲ್ಲ ಅಂತ. ಬಟ್ ಅವ್ರಿಗೆ ಅರ್ಥ ಆಗಲಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅವ್ರು ಏನು ಹೇಳಿದ್ರು ಅಂದ್ರೆ ನಾನು ಆಮೇಲೆ ಹೋಗ್ತೀನಿ, ನೀವು ಫಸ್ಟ್ ಬಂದಿದ್ದೀರಾ, ನಿಮ್ಮೂರು ನೀವು ಫಸ್ಟ್ ನಿಮ್ಮ ಜನರ ಹತ್ರ ಮಾತಾಡಿ ಆಮೇಲೆ ನಾನು ಮಾತಾಡ್ತೀನಿ ಅಂತ. ದಾಟ್ ಇಸ್ ಕಾಲ್ಡ್ ರಿಯಲ್ ಆಕ್ಟರ್ ಅಥವಾ ರಿಯಲ್ ಸೆಲೆಬ್ರಿಟಿ ಅಂದ್ರೆ ಹಂಗಿರ್ಬೇಕು. ಅದು ಸಿಂಪ್ಲಿಸಿಟಿ ನಮ್ಮ ತುಳುನಾಡಿನ ಜನರು ಇಷ್ಟಪಡುವಂಥದ್ದು. ಆ್ಯಂಡ್ ಅವರ ಭಗೀರ ಸಿನಿಮಾ ಬರ್ತಾ ಇದೆ, ಅದ್ರಲ್ಲಿ 40% ನಮ್ಮ ತುಳುನಾಡಿನಲ್ಲೇ ಶೂಟ್ ಆಗಿದೆ. ಸೊ ನಾವೆಲ್ಲ ನೋಡಬೇಕು. ಅವಾಗ ಮತ್ತೆ ಸೆಕೆಂಡ್ ಇಯರ್ ಮತ್ತೆ ಬರ್ತಾರೆ ಅವ್ರು ಮುಂದಿನ ವರ್ಷ. ಅಣ್ಣ ಆಲ್ ದ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಅಂಚನೆ ಜಾಸ್ತಿ ರುಚಿ ಪಿಲಿ ನನಗೆ ಅದನ್ನ ಪಿಲಿ ಗೊಬ್ಬೊಂದು ಬಂದ್ಪಂಚಿನ ಕೇವಲ ಕಲೆ ಹತ್ತು ಒಂದು ತುಳುವನ ಐಡೆಂಟಿಟಿ. ಸೊ ಅಂಚಿನ ವೇದಿಕೆಯನ್ನು ಉಂಡು ಬಂದಿರೋ ಸಹಜನೆ ಅಂಡ್ ಇಡೀ ತಂಡಗೆ ಜೋರಾಗಿ ಚಪ್ಪಾಳೆ ಕೊರ್ನೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಅಣ್ಣ.